ಸಿದ್ದರಾಮಯ್ಯ ಬಿಜೆಪಿಯನ್ನ ಕಿತ್ತೊಗೆಯಲು ಹೇಳಿದ್ದಾರೆ. ಬಿಜೆಪಿಯನ್ನ ಕಿತ್ತೆಸೆಯೋಕೆ ಬಿಜೆಪಿಯನ್ನು ಕೊತ್ತಂಬರಿ ಸೊಪ್ಪ ಎಂದು ಮಂಗಳೂರಿನಲ್ಲಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ತಾಳ್ಮೆಯನ್ನ ಕಳೆದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಯಾರಿಗೂ ಬೇಡವಾದ ಕೂಸಾಗಿದ್ದಾರೆ. ಬಿಜೆಪಿ ರಾಜ್ಯದಲ್ಲಿ ಹಾಗೂ ದೇಶದಲ್ಲೇ ಆಲದ ಮರವಾಗಿ ಬೆಳೆದಿದೆ. ಬಿಜೆಪಿ ಕಾರ್ಮಿಕ ವರ್ಗಕ್ಕೆ ಶಕ್ತಿಯನ್ನ ತುಂಬಿದೆ. ಪ್ರಧಾನಿ ಮೋದಿ ದೇಶಕ್ಕೆ ಸಮರ್ಥ ನಾಯಕರಾಗಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಯಾರಿಗೂ ಬೇಡವಾದ ಪಕ್ಷವಾಗಿದೆ. 50 ವರ್ಷವನ್ನ ಆಡಿದ ಕಾಂಗ್ರೆಸ್ ಪಕ್ಷವನ್ನ ದೇಶ ತಿರಸ್ಕಾರ ಮಾಡಿದೆ. ಮುಖ್ಯಮಂತ್ರಿ ಬೊಮ್ಮಾಯಿ ಸಮರ್ಥ ನಾಯಕರು. ರಾಜ್ಯ ಬಜೆಟ್ನಲ್ಲಿ ಸಿಎಂ ಏನು ಅಂತ ನಿರೂಪಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲೂ ಒಳ್ಳೆಯ ಬಜೆಟ್ ಅನ್ನು ನೀಡಿದ್ದಾರೆ. ಬೊಮ್ಮಾಯಿ ಚಾಣಕ್ಯನ ರೀತಿಯಲ್ಲಿ ರಾಜಕೀಯ ಮಾಡ್ತಾರೆ. ಪ್ರತಿಪಕ್ಷಗಳಿಗೆ ಇದನ್ನೆಲ್ಲ ತಡೆಯೋಕೆ ಆಗ್ತಿಲ್ಲ. ಹೀಗಾಗಿ ಈ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಜನ ಮರಿತಾ ಇದ್ದಾರೆ ಎಂದು ಕಾಂಗ್ರೆಸ್ಗೆ ಟಕ್ಕರನ್ನು ಹೊಡೆದಿದ್ದಾರೆ. ನಾನು ಸೂಕ್ಷ್ಮವಾಗಿ ಮಾಧ್ಯಮಗಳಲ್ಲಿ ನಾನು ಗಮನಿಸ್ತಾ ಇದ್ದೆ. ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕಿತ್ತೆಸೆಯಿರಿ ಅನ್ನೋಂಥ ಮಾತುಗಳನ್ನು ಮಾತಾಡ್ತಾ ಇದ್ದರು. ಯಾಕಂದರೆ ಇವತ್ತು ಸಿದ್ದರಾಮಯ್ಯನವರು ಇತ್ತೀಚೆಗೆ ನೋಡ್ತಾ ಇದ್ದಾರೆ, ತಾಳ್ಮೆಯನ್ನು ಎಲ್ಲೋ ಒಂದು ಕಡೆ ಕಳ್ಕೊತಾ ಇದ್ದಾರೆ. ಪಾಪ ಅವ್ರಿಗೆ ನೋಡ್ತಾ ಇದ್ರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲೇ ಅವರು ಯಾರಿಗೆ ಬೇಕಾರಲಾರ್ದಂಥ ಬೇಡಾರ್ದಂಥ ಕೂಸಾಗಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸಿದ್ದರಾಮಯ್ಯನವರು ಬೇಡ ಆದಂಥ ಕೂಸಾಗಿ ಇವತ್ತು ನಮ್ಮ ಸರ್ಕಾರವನ್ನು ಕಿತ್ತೊಯ್ಸಿರಿ ಅನ್ನೋಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತೇನು ನೀವು ಕಿತ್ತೆಸೆಯೋಕ್ಕೆ ಏನನ್ನ ಕೊತ್ತಂಬರಿ ಸೊಪ್ಪ ನಮ್ಮ ಸರ್ಕಾರವನ್ನು ಕಿತ್ತೆಸೀತೀರಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಜನರಿಗೆ ಒಂದು ರೀತಿ ಆಲದ ಮರ ಥರ ಇವತ್ತು ಬೆಳೆದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಜನರಿಗೆ ಒಂದು ರೀತಿ ಸರಿಯಾದಂಥ ಮಾರ್ಗಕ್ಕೆ ತೊಗೊಂಡಂಥ ಕೆಲಸ ಮಾಡ್ತಾಯಿದೆ. ರೈತರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಇವತ್ತು ಒಂದು ರೀತಿ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತಾಯಿದೆ. ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಒಂದು ರೀತಿ ಸಮರ್ಥ ನಾಯಕನಾಗಿ ಮುಂದೂಡಿ ದೇಶದಲ್ಲಿ ಕೂಡ ನಮ್ಮ ಮುಂಚೆಯಿಂದ ಕೂಡ ಒಂದು ಭಾವನಾತ್ಮಕವಾದಂಥ ಒಂದು ರೀತಿ ಸಂಬಂಧಗಳನ್ನ ಹಿಡ್ಕೊಂಡು ನಾವು ಬೆಳೀತಾ ಇದ್ವಿ. ಯಾಕಂದರೆ ಇವತ್ತು ಅನ್ಯ ಜಾತಿಯ ಜನರು ಒಂದು ರೀತಿ ಭಾವನಾತ್ಮಕವಾಗಿ ಒಂದು ಭಾವೈತಿಕವಾಗಿ ಸಂಕೇತವಾಗಿ ನಾವು ಈ ದೇಶವನ್ನು ಮುನ್ನಡೆಸೋಂಥ ಕೆಲಸ ಮಾಡ್ತೀವಿ. ಯಾವುದೇ ರೀತಿಯಲ್ಲೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಅವರು ಉತ್ತರವನ್ನು ಕೊಡೋಂಥ ಕೆಲಸ ಮಾಡಿದ್ರು. ಯಾರು ಕೂಡ ಕಾನೂನನ್ನು ಕೈ ತಗೋಬಾರ್ದು. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಭಾವನಾತ್ಮಕವಾಗಿ ಏನು ಕೆಲಸಗಳನ್ನು ಮಾಡ್ಕೊತ ಬರ್ತೇವೆ. ಎಲ್ಲ ಧರ್ಮೀಯ ಜನರನ್ನು ಗೌರವವನ್ನು ಕೊಡೋಂಥ ಕೆಲಸ ಮಾಡಬೇಕು. ಜೊತೆಲಿ ಯಾರು ಕೂಡ ಕಾನೂನನ್ನು ಕೈ ಎತ್ಕೋಬಾರ್ದು ಅನ್ನೋಂಥ ವಿಷಯಗಳನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿರೋ ಕಾರಣ ಅದರ ಪ್ರಕಾರ ಕಾನೂನನ್ನು ಕಾಪಾಡುವಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕಾಗುತ್ತೆ. ನಾನು ಇಷ್ಟೇ ಧಾರವಾಡದಲ್ಲಿ ಆದಂಥ ಘಟನೆ ಆಗಿರ್ಬೋದು, ಬೇರೆ ಬೇರೆ ಘಟನೆ ಆದಂಥ ಘಟನೆ ಆಗಿರ್ಬೋದು, ನಾವು ಯಾರು ಕೂಡ ಕಾನೂನನ್ನು ಕೈಗೆ ತೊಗೊಳ್ಳೋಂಥ ಕೆಲಸ ಮಾಡ್ಬೋದು. ಎಲ್ಲ ಧರ್ಮೀಯ ಜನರು ಎಲ್ಲರೂ ಕೂಡ ಒಂದು ರೀತಿ ನಾವೆಲ್ಲ ಒಳ್ಳೆ ಸಂಬಂಧಗಳನ್ನು ಹಿಡ್ಕೊಂಡು ದೇಶವನ್ನು ಮುನ್ನಡೆಸುವಂಥ ಕೆಲಸ ಆಗಬೇಕಾಗಿದೆ.